ಕಾರು ಖರೀದಿಸಲು ಹಣ ತಂದಿದ್ದೆ ಎನ್ನಲಾದ ವ್ಯಕ್ತಿಯೋರ್ವರ ಕಿಸೆಯಿಂದ ಲಕ್ಷ ನಗದು ಹಣ ಕಳವಾದ ಘಟನೆ ಬಿಸಿ ರೋಡಿನ ಬಸ್ ನಿಲ್ದಾಣದಲ್ಲಿ ನಡೆದಿದ್ದು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕುಂದಾಪುರ ನಿವಾಸಿ ರಂಗನಾಥ ಎಂಬುವರ ಕಿಸೆಯಿಂದ 50,000 ಹಣದ 2 ಕಟ್ಟುಗಳು ಕಳವಾಗಿದೆ ಎಂದು ಅವರು ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಅವರ ಬಳಿ ಇದ್ದ ಕಾರೊಂದನ್ನು ಮಾರಾಟ ಮಾಡಿ ಬಂದಿದ್ದ 1,60,000 ನಗದು ಹಣವನ್ನು ರೂಪಾಯಿ 50,000ದಂತೆ 3 ಕಟ್ಟುಗಳನ್ನು ಹಾಗೂ ರೂಪಾಯಿ 10,000ದಂತೆ 1 ಕಟ್ಟು ಪ್ರತ್ಯೇಕ ಮಾಡಿ ಕಿಸೆಯಲ್ಲಿ ಇಟ್ಟುಕೊಂಡು ಬಿಸಿ ರೋಡಿನ ಕೈಕಂಬದ ಶಾಂತಿ ಅಂಗಡಿಗೆ ಕಾರು ಖರೀದಿ ಮಾಡಲು ಹೋಗಿದ್ರು. ಖರೀದಿ ಮಾಡುವ ಕಾರಿನ ದಾಖಲಾತಿಗಳು ಸರಿಯಿಲ್ಲದ ಕಾರಣ ಅವರು ಕೈಕಂಬದಲ್ಲಿ ಸ್ನೇಹಿತನ ಮನೆಯಲ್ಲಿ ಉಳಿದುಕೊಂಡು ಆಗಸ್ಟ್ 15ರ ಬೆಳಿಗ್ಗೆ ಕೊಟ್ಟಿಗೆಹಾರಕ್ಕೆ ಹೋಗುವ ಉದ್ದೇಶದಿಂದ ಬಿಸಿ ರೋಡಿನ ಬಸ್ ನಿಲ್ದಾಣದಲ್ಲಿ ಬಸ್ ಕಾಯುತ್ತಿದ್ದು, ಬಸ್ ಬಂದ ಬಳಿಕ ಬಸ್ ಹತ್ತಿ ಕಿಸೆಗೆ ಕೈ ಹಾಕಿ ನೋಡಿದಾಗ ರೂಪಾಯಿ 50,000ದ 3 ಕಟ್ಟುಗಳ ಪೈಕಿ 2 ಕಟ್ಟುಗಳು ಅಂದರೆ ರೂಪಾಯಿ 1 ಲಕ್ಷ ನಗದು ಹಣ ಕಳವಾಗಿರುವುದು ಗಮನಕ್ಕೆ ಬಂದಿದೆ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವರು ದೂರು ನೀಡಿದ್ದು, ಪೊಲೀಸರು ಇಲ್ಲಿನ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ.